ಉಚ್ಚಿಲ ಮಹಾಲಕ್ಷ್ಮಿ ಸಭಾಭವನದಲ್ಲಿ ಕಾಪು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕಂದಾಯ ಮೇಳ. ಉಚ್ಚಿಲ ಮಹಾಲಕ್ಷ್ಮಿ ಸಭಾಭವನದಲ್ಲಿ ಶುಕ್ರವಾರ ಕಾಪು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕಂದಾಯ ಮೇಳವನ್ನು ಬಂದರು ಮತ್ತು ಮೀನುಗಾರಿಕೆ ಹಾಗೂ ಉಸ್ತುವಾರಿ ಸಚಿವ ಅಂಗಾರ ಉದ್ಘಾಟಿಸಿದರು. ಈ ಸಂದರ್ಭ ಅವರು ಮಾತನಾಡಿ, ಜನಸಾಮಾನ್ಯರು ಸರ್ಕಾರದ ಯೋಜನೆಗಳನ್ನು ಪಡೆಯಲು 10 ಬಾರಿ ಸರ್ಕಾರಿ ಕಚೇರಿಗಳನ್ನು ಅಲೆದಾಟ ನಡೆಸುವ ಅನಿವಾರ್ಯತೆ, ಅಧಿಕಾರಿಗಳ ಕೊರತೆ ಒಂದು ಕಾರಣ ಇರಬಹುದು. ಅದನ್ನೆಲ್ಲ ಮನಗಂಡು ಜನಪ್ರತಿನಿಧಿಗಳಾದ ನಾವು ಒಂದೇ ಸೂರಿನಡಿಯಲ್ಲಿ ಸೇರಿಸಿ ಆ ಕಂದಾಯ ಮೇಳವನ್ನು ಆಯೋಜನೆ ಮಾಡುವ ಮೂಲಕ ಜನರು ಇದರ ಪ್ರಯೋಜನವನ್ನು ಪಡೆಯುವಂತಾಗಿದೆ ಎಂದರು. ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಈ ರೀತಿ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಶಾಸಕರು ಅವರು ನೀಡಿರುವ ಒಂದು ಪ್ರೇರಣೆ ಮತ್ತು ಅವರು ನಮಗೆ ನೀಡಿರುವ ನಿರ್ದೇಶನಗಳಂತೆ ನಮ್ಮೆಲ್ಲ ಅಧಿಕಾರಿಗಳು ಕೂಡ ಕೈ ಜೋಡಿಸಿ ಒಂದು ಒಳ್ಳೆ ರೀತಿಯಲ್ಲಿ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಈ ರೀತಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಮಾನ್ಯ ಶಾಸಕರು ನಾವು ಅಲ್ಲಿ ಮೊದಲಕಡಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಗ್ರಾಮ ವಾಸ್ತವ್ಯ ಮಾಡುವಾಗ ಕೂಡ ಹೇಳ್ತಾ ಇದ್ದಾರೆ, ಈ ರೀತಿ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಲ್ಲ ಸವಲತ್ತುಗಳು, ಯಾಕಂದ್ರೆ ಸವಲತ್ತುಗಳಿಂದ ಇವತ್ತು ಸರ್ಕಾರ ಇವತ್ತು ಏನು ಜನಸಾಮಾನ್ಯರಿದ್ದಾರೆ ಸರ್ಕಾರದ ಸಿಗುವಂತ ಏನೇನು ಯೋಜನೆಗಳಿದೆ ಆ ಯೋಜನೆಗಳನ್ನ ತಲುಪಿಸುವಂತ ಹೊಣೆಗಾರಿಕೆ ಸರ್ಕಾರದಾಗಿದೆ. ಆ ರೀತಿಯ ಹೊಣೆಗಾರಿಕೆಯನ್ನ ಅರ್ಥ ಮಾಡಿಕೊಂಡು ಮಧುಜೋಡಣಾ ಕಾರ್ಯಕ್ರಮ ನಮ್ಮ ಅಪೇಕ್ಷೆ. ಇವತ್ತು ಸಾಕಷ್ಟು